ಹರೇ ಶ್ರೀನಿವಾಸ, ಹೇಗಿದ್ದೀರ? ಇವತ್ತು ಮಧ್ವನವಮಿ. ಶ್ರೀಕೃಷ್ಣನಿಗೆ ಗೋಪತಿ ಕೃಷ್ಣ ಅಲಂಕಾರ ಮಾಡಿದರೆ ನೀವು ಕಾಣ್ಬೋದು. ಇವತ್ತು ನಾನು ಪಾಜಕಕ್ಕೆ ಹೋಗಿ ಉಡುಪಿ ಅನಂತೇಶ್ವರದಲ್ಲಿ ಅಂದರೆ ಮಧ್ವಾಚಾರ್ಯ ಅದೃಶ್ಯರಾದ ಜಾಗದಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದೆ. ಅದರ ವಿಡಿಯೋ ಎಲ್ಲ ಡೀಟೇಲಾಗಿ ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೋತಾ ಬನ್ನಿ. ಇವತ್ತು ನೋಡಿ, ಚಂದ್ರಶಾಲೆ ಆಂಜನೇಯ ದೇವರಿಗೆ ಮಧ್ವಾಚಾರ್ಯರ ಅಲಂಕಾರನ ಮಾಡಿದರು, ನೋಡ್ಬೋದು. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಪಲಿಮಾರು ಯತಿಗಳು ಈಗಲೂ ಪ್ರಯಾಗ್ರಾಜಲ್ಲೇ ಕುಂಭಮೇಳದಲ್ಲೇ ಇದ್ದಾರೆ. ಅಲ್ಲಿಂದ ಬಂದ ಸಂಸ್ಥಾನ ಪೂಜೆಯ ಫೋಟೋಸ್ ಎಲ್ಲ ನೋಡ್ಕೋತಾ ಬನ್ನಿ. ಆನಂತರ ಪಾಜಕದಲ್ಲಿ 9 ದಿವಸಗಳ ಮಧ್ವ ಉತ್ಸವ ನಡೀತಾ ಇತ್ತು. ಅಲ್ಲಿ ಕೃಷ್ಣಾಪುರ ಶ್ರೀಗಳು ಬಂದಿದ್ದರು, ಅದನ್ನು ನೀವು ನೋಡ್ಬೋದು. ನಿನ್ನೆ ಅನಿಸುತ್ತೆ ಅದು. ಅಲ್ಲಿ ಹೋಮಗಳೆಲ್ಲ ನಡೀತಾ ಇದ್ದಾವೆ. ಮಧ್ವಾಚಾರ್ಯರ ಮೂರ್ತಿನ ನೋಡ್ಬೋದು ನೀವು. ಪಾಜಕದಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಉಭಯ ಶ್ರೀಗಳು. ಈಗ ಪಾಜಕಕ್ಕೆ ಹೋಗೋಣ. ಇವತ್ತು ನಾನು ಮಾಡಿದ ಯಾತ್ರೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ನೋಡಿ, ಪಾಜಕ ಆ ಮಣಿಮಂತನ ರಾಕ್ಷಸನ ಸಾಯಿಸಿದ ಜಾಗದಿಂದ ನೋಡಿ ಪಾಜಕದ ಕುಂಜಾರುಗಿರಿ ಹೇಗೆ ಕಾಣಿಸುತ್ತೆ. ಕುಂಜಾರುಗಿರಿಗೆ ನಾನು ಹೋಗಿರಲಿಲ್ಲ. ಮಣಿಮಂತ ಅಂತೇಳೋ ರಾಕ್ಷಸನ್ನ ಕಾಲಲ್ಲಿ, ಅಂದರೆ ಹಾವಿನ ರೂಪದ ರಾಕ್ಷಸನ್ನ ಕಾಲಲ್ಲಿ ಜಜ್ಜಿ ಸಾಯಿಸಿದಂಥ ಜಾಗ ಇದು ನೋಡಿ. ಅಲ್ಲಿ ಈಗಿನ ಶ್ರೀಗಳು ಶಿಲಾಮಂಟಪ ಎಲ್ಲ ಮಾಡಿಸಿದ್ದಾರೆ, ನೀವು ಅದನ್ನ ಕಾಣ್ಬೋದು. ಹನುಮ, ಭೀಮ, ಮಧ್ವರ ಶಿಲ್ಪಗಳನ್ನೆಲ್ಲ ಮಾಡಿದ್ದಾರೆ, ನೋಡ್ಬೋದು. ಆನಂತರ ನಾನು ಅಲ್ಲಿಂದ ಸೀದಾ ಪಾಜಕಕ್ಕೆ ಬಂದೆ. ನಾನು ಫಸ್ಟಿಗೆಲ್ಲ ಫೋಟೋಸ್ ಹಾಕ್ತಾ ಬರ್ತೀನಿ. ಇದು ಪಾಜಕದ್ದು ನೋಡಿ, ಮಧ್ವಾಚಾರ್ಯರದ್ದು ಮೂರ್ತಿ ಅಥವಾ ಯಾಗಶಾಲೆ ಎಲ್ಲ ಇರುವ ಜಾಗ ನೋಡ್ಬೋದು. ಅಲ್ಲಿ ಪಾಸ್ ಮಾಡ್ಕೊಂಡು ನೋಡಿ. ಅಲ್ಲಿ ಹೋಮ ಎಲ್ಲ ಆಗ್ತಾಯಿತ್ತು. ಈ ಫೋಟೋಸ್ ಆದ ನಂತರ ಆ ಹೋಮಗಳನ್ನೆಲ್ಲ ತೋರಿಸ್ತಾ ಬರ್ತೀನಿ. ಇವತ್ತು ಪೂರ್ಣಾಹುತಿ, ಆನಂತರ 12 ಗಂಟೆಗೆಲ್ಲ ಅವಭೃತ ಇತ್ತು. ನಾನು ಜಾಸ್ತಿ ಹೋಗಲಿಲ್ಲ. ಅಲ್ಲಿ ವೇದ ಪಾರಾಯಣ ನಡೀತಾ ಇತ್ತು, ಸರ್ವಮೂಲ ಗ್ರಂಥ ಪಾರಾಯಣ ಎಲ್ಲನೂ ನಡೀತಾ ಇತ್ತು, ನೀವು ಕಾಣ್ಬೋದಲ್ಲಿ. ಆನಂತರ ಕಾಣಿಯೂರು ಶ್ರೀಗಳ ಪಟ್ಟದೇವರ ಪೂಜೆನೂ ನೋಡ್ಕೊಂಡು ಬರೋಣ. ನಾನು ಇನ್ನೂ ಜಾಸ್ತಿ ಮಾತಾಡಲ್ಲ, ಬೇಕಾದಾಗ ಮಾತ್ರ ಸ್ವಲ್ಪ ಅದರ ವಿಷಯಗಳನ್ನೆಲ್ಲ ಹೇಳ್ತಾ ಬರ್ತೀನಿ. ನನ್ನ ಕೆಲವು ಗೆಳತಿಯರೆಲ್ಲ ಸಿಕ್ಕಿದ್ರಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬಂದ್ವಿ, ನೋಡ್ಬೋದು. ಇದು ನೋಡಿ ಮಧ್ವಾಚಾರ್ಯರ ಮನೆ ಇರುವಂಥದ್ದು ಹಳೆ. ಇನ್ನು ನೋಡಿ, ಆನಂತರ ಅವರಿಗೆ ಅಕ್ಷರಾಭ್ಯಾಸ ನಡೆಸಿದಂಥ ಜಾಗ ಅಲ್ಲಿನ ವಾಸುದೇವ ತೀರ್ಥ. ಅಲ್ಲಿ ಈಗಲೂ ಹುಣಸೆ ಮರ ಇದೆ. ಅದರ ಕಥೆಯೆಲ್ಲ ತುಂಬ ಉದ್ದ ಆಗೈತಿ, ವಿಡಿಯೋದಲ್ಲಿ ಹೇಳಲಿಕ್ಕಾಗಲಿಕ್ಕಿಲ್ಲ. ಇನ್ನೊಂದು ಸಲ ಬೇಕಾದ್ರೆ ನಾನು ಹೇಳ್ತೀನಿ. ಅಲ್ಲಿ ನಾಗಬನ ಇರುವಂಥದ್ದು ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ ಕಾಣಿಯೂರು ಶ್ರೀಗಳು ಇತ್ತೀಚೆಗೆ. ಹಾಲಿನ ಪಾತ್ರೆಗೆ ಮುಚ್ಚಳ ನೋಡಿ ಇಟ್ಟಿದ್ದು ಮಧ್ವಾಚಾರ್ಯರು. ಎಷ್ಟು ದೊಡ್ಡ ಶಿಲಾಬಂಡೆ ಗೊತ್ತಾ? ಅದನ್ನೂ ಅಲ್ಲಿ ಪಾಸ್ ಮಾಡಿಕೊಂಡು ಓದ್ಕೋತಾ ಬನ್ನಿ. ಉಡುಪಿಗೆ ಬಂದರೆ ಮಧ್ವಾಚಾರ್ಯರ ಪಾಜಕಕ್ಕೆ ಬರೋದನ್ನು ಮರಿಬೇಡಿ. ತುಂಬ ಇಂಪ್ರೂವ್ ಆಗಿದೆ, ನೋಡ್ಬೋದು ಹೊರಗಿಂದ ಹೇಗೆ ಕಾಣ್ತಾ ಇದೆ ಅಂತ. ಇದು ನೋಡಿ, ಪಲಿಮಾರ್ ಸ್ವಾಮಿಗಳು ಸ್ಥಾಪಿಸಿದಂಥ ಮಧ್ವಾಚಾರ್ಯರ ದೊಡ್ಡ ಶಿಲಾಮೂರ್ತಿ, ಒಂದು 50-60 ಫೀಟ್ ಇದೆ. ಇದು ಪರಶುರಾಮ ಬೆಟ್ಟ ಎದುರಿಂದ ಕುಂಜಾರಗಿರಿ ಇರುವಂಥ. ಸ್ವಲ್ಪ ಮುಂದೆ ಹೋದರೆ ಪಾಜಕ ಸಿಗುತ್ತೆ. ಉಡುಪಿನೊಂದು 20 ಕಿಲೋಮೀಟರ್ ತನಕ ಆಗುತ್ತೆ. ಇಲ್ಲೆಲ್ಲಿ ಬರ್ತಾ ನದಿಯ ಸೊಬಗನ್ನೆಲ್ಲ ನೋಡಿ. ಕಿಂಡಿ ಅಣೆಕಟ್ಟು ಎಲ್ಲನೂ ಇದೆ, ನೀವು ಕಾಣ್ಬೋದು ನೋಡಿ. ಇದು ಕಿಂಡಿ ಅಣೆಕಟ್ಟು. ನಮ್ಮ ಮನೆಯಿಂದ ಒಂದು 10-12 ಕಿಲೋಮೀಟ್ರ್ ಆಗುತ್ತೆ. ಉಡುಪಿಯಿಂದ ಒಂದು 15-16 ಕಿಲೋಮೀಟ್ರ್ ಆಗುತ್ತೆ.
ಆನಂತರ ಉಡುಪಿಗೆ ಬಂದೆ. ಅಲ್ಲೆಲ್ಲ ಬಿಟ್ಟು ನಾನು ಉಡುಪಿಗೆ ಬಂದೆ. ಮಗನಿಗೆ ಊಟ ಕೊಡಬೇಕಿತ್ತು ತಾನೆ, ಊಟ ಕೊಟ್ಟು ನಾನು ಉಡುಪಿಗೆ ಬಂದೆ. ನೀವು ಕಾಣ್ಬೋದು ಅಲ್ಲಿ ಅನಂತೇಶ್ವರದಲ್ಲೆಲ್ಲ ಹೂವಿನ ಅಲಂಕಾರ, ಮಧ್ವಾಚಾರ್ಯರು ಅದೃಶ್ಯರಾಗಿರುವಂತಹ ಸನ್ನಿಧಿ, ಅಂದರೆ ಇವತ್ತಿನ ದಿನ ನೋಡ್ಕೋತಾ ಬನ್ನಿ. ಅಲ್ಲಿ ಪಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ತುಂಬ ಜನ ಸೇರಿದ್ರಲ್ಲಿ, ತುಂಬ ಗಮ್ಮತ್ತಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಆನಂತರ ಅಲ್ಲಿ ಅನ್ನಪ್ರಸಾದ. ಈಗ ವೀಡಿಯೋಸನ್ನೆಲ್ಲ ಹಾಕ್ತಾ ಬರ್ತೀನಿ, ನೋಡ್ಬೋದು. ಇದು ಕುಂಜಾರಗಿರಿಯಿಂದ ನೋಡಿ ಮೇಲೆ ಕಾಣ್ತಿರೋದು ಕುಂಜಾರಗಿರಿ. ನಡೆಯುವ ದಾರಿ ಇತ್ತಂತೆ ಅಲ್ಲಿ. ಈಗ ಜಾಸ್ತಿ ಯಾರು ನಡ್ಕೋತಾ ಹೋಗಲ್ಲ, ಮಳೆಗಾಲದಂತೆ ತುಂಬ ಜಾರುತ್ತೆ ಅಲ್ಲಿ. ಈ ಕುಂಜಾರ ಬೆಟ್ಟದಿಂದ ದುಬುಕ್ಕ ಅಂತ ಹಾರಿದ್ದೆ. ಆ್ಯಕ್ಚುಲಿ ಆ ಪಾದದ ಗುರುತು ಇವತ್ತಿಗೂ ಮಧ್ವಾಚಾರ್ಯರ ಮನೆಯಲ್ಲಿ ಕಾಣ್ಬೋದು. ಇದು ಮಧ್ವಾಚಾರ್ಯರು ಮಣಿಮಂತ ಅಂತೇಳುವ ರಾಕ್ಷಸನ್ನು ಸಾಯಿಸಿದಂತಹ ಸ್ಥಳ. ಅಲ್ಲಿಂದ ಕುಂಜಾರ ಬೆಟ್ಟಕ್ಕೆ ತುಂಬ ಹತ್ತಿರದಿಂದ ಕಾಣಿಸುತ್ತೆ. ಮೇಲೆ ಹತ್ತಲಿಕ್ಕೆ ಎರಡು ಕಡೆಯಿಂದ ರೋಡಿನ ಅಂದರೆ ಇದು ಮಾರ್ಗದ ವ್ಯವಸ್ಥೆ ಎಲ್ಲ ಇದೆ. ಬಂದವರಿಗೆ ನಿಮಗೆ ಗೊತ್ತಿರ್ಬೋದು, ಇದು ಮಧ್ವಾಚಾರ್ಯರು ಮಣಿಮಂತನ ಸಾಯಿಸಿದಂತಹ ಜಾಗ. ಅವನು ಸರ್ಪರೂಪಿ ರಾಕ್ಷಸಂತೆ, ಅವನ್ನ ಇಲ್ಲಿ ಸಾಯಿಸಿದ್ದಾರೆ. ನೀವು ಕಾಣ್ಬೋದು. ನಾನು ಆವಾಗ ಫಸ್ಟಿಗೂ ಒಂದ್ಸಲ ತೋರಿಸಿದ್ದೆ ನೋಡಿ. ಮುಂಚೆ ನಾವಿಲ್ಲಿ ಬರ್ತಾಗ ಖಾಲಿ ಇತ್ತು. ಇತ್ತೀಚೆಗೆ ಕಾಣಿಯೂರು ಸ್ವಾಮೀಜಿಯವರು ಇದಕ್ಕೆ ಶಿಲಾಮಂಟಪ ಎಲ್ಲ ಮಾಡಿಸಿದ್ರು. ಆನಂತರ ಪಾಚಕಕ್ಕೆ ಬಂದ ತಕ್ಷಣ ನೋಡಿ ದನಗಳು ಎಂಟ್ರಿ ಕೊಟ್ಟರು ಇಲ್ಲಿ. ಅದೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಸಿ ಅದನ್ನ ಮೇಯಕ್ಕೆ ಬಿಡ್ತಾಯಿದ್ರು, ಕಾಣ್ಬೋದು. ಮುಖ ತೋರಿಸಿ ನೀವು. ನೋಡಿ ಇದು ಬಸವ ಅಂದರೆ ಬೋರಿ ಅಂತೀವಿ ನಾವು ತುಳುವಲ್ಲಿ. ಅದು ಹೋರಿ. ಅದು ಒಳಗೆ ನೋಡಿ ತುಂಬ ಜನ ಅಲ್ಲಿ ಒಂದು ಶಾಲೆ ಇದೆ. ಅಕ್ಷರಾಭ್ಯಾಸ ಮಾಡಿದಂತಹ ಜಾಗ ಇದು. ವಾಸುದೇವ ತೀರ್ಥ. ಅಲ್ಲಿ 4 ತೀರ್ಥಗಳಿದ್ದಾವೆ. ಅಪ್ಪನಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಅಂದಾಗ ಒಂದೇ ಕಡೆ 4 ತೀರ್ಥಗಳ ಆವಾಸವಾಗಿರುವಂಥ ಒಂದು ತೀರ್ಥನ ರಚಿಸ್ತಾರೆ, ವಾಸುದೇವ ತೀರ್ಥ. ವಾಸುದೇವ ಅಂದರೆ ಮಧ್ವಾಚಾರ್ಯರ ಪೂರ್ವಾಶ್ರಮದ ಹೆಸರು. ಅದಕ್ಕೆ ಇವತ್ತಿಗೂ ವಾಸುದೇವ ತೀರ್ಥ ಅಂತಲೇ ಹೇಳ್ತಾರೆ. ತುಂಬ ಕ್ಲೀನಾಗಿದೆ, ನೀವು ಕಾಣ್ಬೋದು. ಇದನ್ನ ಪಾಸ್ ಮಾಡಿಕೊಂಡು ನೋಡಿ. ದಂಡದಿಂದಲೇ ಮಾಡಿರುವಂಥ ತೀರ್ಥ ಅದು. ಅದರ ನಂತರ ನೋಡಿ ಆ ನಾಗಬಂಧನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಒಂದು ಪಾಂಡ್ ಅಂದರೆ ಚಿಕ್ಕ ಕೆರೆ ಥರ ಮಾಡಿ ಅಲ್ಲಿ ಕಮಲದ ಹೂಗಳನ್ನೆಲ್ಲ ಹಾಕಿದ್ದಾರೆ. ಕಮಲ ಬಿಡ್ತಾ ಇತ್ತು ಅದರಲ್ಲಿ ನೋಡ್ಬೋದು. ಮೊಗ್ಗು ಎಲ್ಲ ಅರಳಿದ್ದನ್ನು ದೇವರಿಗೆ ಇಟ್ಟಿರ್ಬೋದು ಅಂತ ನನ್ನ ಲೆಕ್ಕ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಾದ ನಂತರ ನೋಡಿ ಆ ಮಧ್ವಾಚಾರ್ಯರ ಮೂರ್ತಿ ಹತ್ತಿರ ಈ ಕಡೆಯಿಂದ ಬಲ ಸೈಡಿಂದ ಅವರ ಮೆಟ್ಲು ದಾರಿ ಇದೆ, ಎಡ ಸೈಡಿಂದ ಅಪ್ರತಿಮ ಸಂತಾನ ಮಧ್ವಾಚಾರ್ಯರ ಮೂರ್ತಿ ಇದೆ. ಈಗ ನೋಡಿ ನಾವು ಅನಂತೇಶ್ವರಕ್ಕೆ ಬಂದಿದ್ದೀವಿ.
ಇಲ್ಲಿ ಕಾಣ್ಬೋದು ಮಧ್ವಾಚಾರ್ಯರು ಅದೃಶ್ಯರಾದಂತಹ ಜಾಗ. ಇಲ್ಲಿ ತುಂಬ ಇವತ್ತು ಗಮ್ಮತ್ತಿರುತ್ತೆ, ಊಟ ಎಲ್ಲ ಇರುತ್ತೆ, ಪ್ರವಚನಗಳೆಲ್ಲ ಇರುತ್ತೆ. ಪ್ರವಚನಗಳ ಸಹ ರಾಜ್ಯಾಂಗಣದಲ್ಲೇ ಇರುತ್ತೆ. ನೋಡ್ಬೋದು ಅಲ್ಲಿ ಅಲಂಕಾರ ಮಾಡ್ತಾಯಿದ್ರು ಸ್ವಾಮೀಜಿಯವರು ಪಲ್ಲ ಪೂಜೆಗೆ, ಅಂದರೆ ಅನ್ನದ ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡ್ತಾರೆ. ಅದಕ್ಕೆಲ್ಲ ಬರ್ತಾರೆ ಈಗ. ಬರೋಗಿಂತ ಸ್ವಲ್ಪ ಒಂದು 10 ನಿಮಿಷಕ್ಕಿಂತ ಮುಂಚೆ ವಿಡಿಯೋ ರೆಕಾರ್ಡ್ ಮಾಡಿದೆ. ನೋಡ್ಬೋದು ಅನ್ನಕ್ಕೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿಟ್ಟಿದ್ರು. ಎಲ್ಲರೂ ಅಲ್ಲಿ ಊಟಕ್ಕೆ ಕೂತಿದ್ದನ್ನು ನೀವು ಕಾಣ್ಬೋದು. ಪೂಜೆ ಎಲ್ಲ ನೋಡ್ಕೊಂಡ್ಬಂದ್ರೆ ತಾನೆ. ಈಗ ಮನೇಲಿ ನಾನು ಏನು ಮಾಡಿದೆ ಅಂತ ನೋಡೋಣ. ಬಾಸ್ಮತಿ ರೈಸ್ ಇದ್ದು ಕೇಸರಿ ಬಾತು ಮಾಡಿದೆ, ನೀವು ಕಾಣ್ಬೋದು. ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಮಾಡಿದ್ದೀನಿ ನಾನು. ಅನ್ನ ಬೇಯಿಸಿ ಆನಂತರ ಮಾಡಿದಲ್ಲ, ಒಟ್ಟಿಗೆ ಕುಕ್ಕರಲ್ಲಿ ಈಸಿಯಾಗಿ ಮಾಡುವಂಥವೇನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಕುಕ್ಕರ್ ಪಾತ್ರೆಗೆ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಬಾದಾಮಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ ಎಲ್ಲನೂ ಹುರ್ಕೋತಾ ಬನ್ನಿ. ನೆಕ್ಸ್ಟು ನಾವು ಇದನ್ನ ತೆಗೆದು ಅದಕ್ಕೆ ಅಕ್ಕಿ ಹಾಕಿ ಒಂದು 2-3 ನಿಮಿಷ ನೀಟಾಗಿ ಹುರಿಬೇಕು. ಪಕ್ಕದಿಂದ ಒಂದು ಕಡೆಯಿಂದ ಬಿಸಿನೀರು ಇಟ್ಕೊಂಡ್ರೆ ಮತ್ತೂ ಕೆಲಸ ಬೇಕಾಗತ್ತೆ. ಒಂದು ಲೋಟೆ ಅಕ್ಕಿ ತಗೊಂಡಿದೆ ನೋಡಿ, ಒಂದು ಅರ್ಧ ಗಂಟೆಗಿಂತ ಮುಂಚೆ ನೆನೆಸಿಟ್ಟಿದೆ. ಅದನ್ನ ಸೋಸ್ಕೋಬೇಕು. ಈಗ ಸೋಸ್ಕೊಂಡು ಆಮೇಲೆ ಅದನ್ನ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಘಮ ಬರುತ್ತೆ, ಅಷ್ಟು ತನಕ ಫ್ರೈ ಮಾಡಬೇಕಾಗತ್ತೆ. ಆನಂತರ ನೋಡಿ ಅದನ್ನ ತೆಗೆದಿಟ್ಟು ಅನ್ನನ ನೀರು ಬಸ್ತು ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ, ನೀವು ಕಾಣ್ಬೋದು. ಸ್ವಲ್ಪ ಹುರಿಬೇಕಾಗತ್ತೆ. ಏನು ಗೊತ್ತಾ, 1 ಅಳತೆ ಅಕ್ಕಿಗೆ 2 ಅಳತೆಯಷ್ಟು ನೀರು ಸಾಕಾಗತ್ತೆ. ಕುದಿಯುವ ನೀರು ಹಾಕಿದ್ದು ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಅಂತ ಅಷ್ಟೇ.
ನೋಡಿ ಅದಕ್ಕೆ ಕುದಿಯೋ ನೀರು ಹಾಕ್ಕೊಂಡು ನೀವು ಕಾಣ್ಬೋದು, ಕಲರ್ ಚೇಂಜ್ ಆಗಿದೆ ನೋಡಿ. ಅಷ್ಟು ಹುರಿದ್ರೆ ಸಾಕು, ಜಾಸ್ತಿ ಹುರಿಬೇಕು ಅಂತ ಹೇಳಿ ಇಲ್ಲ. ಅದು ಕುದಿ ಬಂದ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿ, ಒಂದು ಅಳತೆ ಅಕ್ಕಿಗೆ ನಾನು ಮುಕ್ಕಾಲು ಅಳತೆಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೆ. ನೀವು ಒಂದಕ್ಕೆ ಒಂದು ಅಳತೆನೂ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಸ್ವೀಟ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಲವರು ಅರ್ಧ ಲೋಟೆ ಅರ್ಧ ಅಳತೆ ಅಷ್ಟು ಹಾಕುವವರು ಇದ್ದಾರೆ. ನಿಮ್ಗೆ ಯಾವ ಥರ ಬೇಕೋ ಅಷ್ಟು ಮಾಡಿ. ಒಂದು ವಿಷಲ್ ಬಂದರೆ ಸಾಕು, ನಿಮ್ಮ ಕುಕ್ಕರಲ್ಲಿ ಒಂದು ವಿಷಲ್ ಬಂದರೆ ಸಾಕು. ಈ ಸಕ್ಕರೆ ಕರಗೋ ತನಕ ಮಾತ್ರ ಸ್ವಲ್ಪ ಕೈ ಮಗುಚ್ತಾ ಇದೆ, ಇಲ್ಲಾಂದರೆ ತಳ ಹಿಡಿಯುವ ಚಾನ್ಸ್ ಇರುತ್ತೆ. ಸಕ್ಕರೆ ಇನ್ನೂ ಹಾಕಿಲ್ಲ ನೋಡಿ, ಈಗ ಹಾಕ್ತೀನಿ. ನೋಡಿ, ಒಂದು ಕಾಲು ಚಮಚಷ್ಟು ಉಪ್ಪು ಬೇಕು ನೋಡಿ. ಈಗ ಸಕ್ಕರೆ ಹಾಕ್ಕೊಂಡೆ. ಅದು ಏನು ಗೊತ್ತಾ, ಬ್ರೌನ್ ಶುಗರ್ ಅಥವಾ ಅನ್ಪಾಲಿಶ್ಡ್ ಶುಗರ್ ಅಂತ ಹೇಳ್ತಾರೆ, ಅದನ್ನ ಹಾಕ್ಕೊಂಡಿರೋದು. ಇದು ಕುದಿ ಬಂದು ಸಕ್ಕರೆ ಕರಗಿದ ತಕ್ಷಣ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಬರೋ ತನಕ ಅದನ್ನ ಇದು ಮಾಡಿ ಬೇಯಿಸಿ. ಸ್ವಲ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಹಾಕಿದಷ್ಟು ಇದಕ್ಕೆ ಚೆಂದಾಗತ್ತೆ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮಧ್ವ ಜಯಂತಿ ನೀವು ಹೇಗೆ ಆಚರಿಸಿದ್ದೀರಾ ಅದನ್ನೂ ಹೇಳಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಒಂದು ಪ್ರೆಷರ್ ಬಂದರೆ ಸಾಕು, ಈಗ ಬರಲಿಕ್ಕಾಯ್ತು ನೋಡಿ. ನೋಡಿ, ಆಮೇಲೆ ಅದರದ್ದು ಪ್ರೆಷರ್ ಡೌನ್ ಆದ ನಂತರ ಹೇಗಿರುತ್ತೆ ನೋಡಿ. ಈಗ ಇದು ಇಷ್ಟು ನೀರಿದೆ, ಸ್ವಲ್ಪ ಹೊತ್ತಲ್ಲಿ ಆರಿದ ನಂತರ ಇದು ದಪ್ಪ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಟ್ ಪಟ್